ಅಮ್ಮನಡಿಗೆ ನಮ್ಮ ನಡೆ 5ನೇ ವರ್ಷ ಪೂರೈಸುತ್ತಿದ್ದು, ಈ ಸಂದರ್ಭದಲ್ಲಿ ಬಡ ರಿಕ್ಷಾ ಚಾಲಕರಿಗೆ ಸಹಾಯ ಒದಗಿಸುವ ವಿನೂತನ ಯೋಜನೆಯೊಂದನ್ನು ಕದ್ರಿ ಮೈದಾನದಲ್ಲಿ ಆಯೋಜಿಸಲಾಯಿತು. ಕಟೀಲು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯಕ್ಕೆ ಅಮ್ಮನಡಿಗೆ ನಮ್ಮ ನಡೆ ಎಂಬ ಪಾದಯಾತ್ರೆಯನ್ನ ಫೆಬ್ರವರಿ 4ರಂದು ಹಮ್ಮಿಕೊಂಡಿದ್ದು, ಇದರ ಪ್ರಯುಕ್ತ ಬಡ ರಿಕ್ಷಾ ಚಾಲಕರಿಗೆ 10,000 ಸಹಾಯಧನ ವಿತರಿಸುವ ಕಾರ್ಯಕ್ರಮ ಕದ್ರಿ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕಟೀಲು ಕ್ಷೇತ್ರದ ಆನುವಂಶಿಕ ಮುಕ್ತೇಸರಾದ ವೇದಮೂರ್ತಿ ಕೆ. ಲಕ್ಷ್ಮೀನಾರಾಯಣ ಆಸರಣ ಉದ್ಘಾಟಿಸಿದರು. ಬಳಿಕ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸಂದೀಪ್ ಶೆಟ್ಟಿ ಸಾರಥ್ಯದಲ್ಲಿ ಅಮ್ಮನಡಿಗೆ ನಮ್ಮ ನಡೆ ಯಶಸ್ವಿಯಾಗಿ ನಡೆಯುತ್ತಿದೆ. ಇದು ಯುವಕರನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದೆ ಎಂದು ಹೇಳಿದರು. ಯಾತ್ರೆಯ ಒಂದು ಸುಂದರ ಪರಿಕಲ್ಪನೆಗಳನ್ನು ಕೊಟ್ಟರು. ಇದರ ಪರಿಣಾಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲಿ ಪಾದಯಾತ್ರೆಯ ಒಂದು ಅಂಕಿತವಾಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ರೂಪ ಹೊಂದಿದೆ. ಅದಕ್ಕೆ ಸಂದೀಪ್ ಶೆಟ್ಟರಿಗೆ ನಾನು ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ವಿಜ್ಞಾನದ ಕಾಲಘಟ್ಟಗಳು ಬಂದಿದ್ದಾವೆ, ಯುವಕರು ದಾರಿ ತಪ್ತಾ ಇದ್ದಾರೆ, ಯುವಕರು ದೇವರನ್ನು ಕಾಣ್ತಾ ಇಲ್ಲ, ಯುವಕರು ದೇವರಿಂದ ಹೊರ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ನಂಬಿಕೆಗಳಿಲ್ಲ, ನಂಬಿಕೆಗಳಿಂದ ಹೊರ ಹೋಗ್ತಾ ಇದ್ದಾರೆ, ಮೂಢನಂಬಿಕೆ ಅನ್ನತಕ್ಕಂಥ ಚಿಂತನೆಯಿಂದ ಹೊರ ಹೋಗ್ತಾರೆ. ಆದರೆ ಸಂದೀಪ್ ಶೆಟ್ಟರು ಒಬ್ಬ ಯುವಕನಾಗಿ ಸಹಸ್ರ ಯುವಕರನ್ನ ಪಾದಯಾತ್ರೆ ಎಡೆ ಕಟೀಲಿಗೆ ತಗೊಂಡು ಹೋಗತಕ್ಕಂಥ ಇಡೀ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಅಮ್ಮನಡೆಗೆ ನಮ್ಮ ನಡೆ ಅನ್ನತಕ್ಕಂಥ ಚಿಂತನೆಯಿಂದ ಜೋಡಿಸಿದರು. ಮಂಗಳೂರು ದಕ್ಷಿಣ ಮಂಡಲ ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಸಂದೀಪ್ ಶೆಟ್ಟಿ ಅವರಿಗೆ ದೇವರ ಆಶೀರ್ವಾದ ಸಿಗಲಿ ಎಂದು ಶುಭ ಹಾರೈಸಿದ್ರು. ಅಮ್ಮನಡೆಗೆ ನಮ್ಮ ನಡೆ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ಈ ರಿಕ್ಷಾ ಚಾಲಕರೊಂದಿಗೆ ಇದ್ದೇವೆ ಅಂತ ಹೇಳ್ತಾ ಈ ಒಂದು ವಿನೂತನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ, ಸಂದೀಪ್ ಶೆಟ್ಟಿಗೆ ಆ ಅಮ್ಮ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ. ಈ ವೇಳೆ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಅವರು ಗಣ್ಯರನ್ನ ಸ್ವಾಗತಿಸಿದ್ರು. ಇನಿ ಇದು ಮಲ್ಲ ಮಟ್ಟಿನ ಬದದ ಅಂಚನೆ ಯಾರು ಲೆತ್ತಿನವು ಲೆಪ್ಪು ಹೋಗೋದು ಬೈದಿನಂಚಿನ ಪ್ರತಿ ಒರೆಗಲ ಯಾರು ತರಗದ ಕೃತಜ್ಞತೆ ಸಲ್ಲಿಸಾಂದು ಬೈದಿನಂಚಿನ ಪೂರ ನಿಕಲ ರಿಕ್ಷದ ಕಲ್ಲ ನಿಕಲ ಬಂಜಿಗೆ ನುಪ್ಪುದು ಎಂಗ್ರ ಪೂರೆಲ್ಲ ಉಲ್ಲ ಪಟ್ಪಿನಂಚಿನ ಭರವಸೆ ಕೊಟ್ಟು ಈ ವೇದಿಕೆಯಲ್ಲಿ ನಿರ್ಮಾಣ ಮಲ್ಪರೆ ಹಿಂಗ ಪೂರೆಲ್ಲ ಎನ್ನ ಸಮಿತಿದ ಎನ್ನ ಕಾರ್ಯಕರ್ತರು ಎನ್ನ ಹಿರಿಯರು ಪ್ರತಿಯೊಬ್ಬರೆಲ್ಲ ಬೈದರು. ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ಬಂಟರಿಯಾನೆ ನಾಡಪುರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಮಾಲಾಡಿ, ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಸುರೇಶ್ ಚಂದ್ರ ಶೆಟ್ಟಿ, ಶಶಿಧರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.